ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಸಂಸದರಾಗಿ ಕೆಲಸ ಮಾಡಿದ್ದು, ಜಾತಿ ಹಾಗೂ ಪಕ್ಷಭೇದ ಮರೆತು ಅಪಾರ ಸಂಖ್ಯೆಯ ಮತದಾರರು ಇಂದಿಗೆ ಕೂಡ ನನ್ನನ್ನು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇದೆಲ್ಲವನ್ನ ಪರಿಗಣಿಸುವಂತೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ ಎಂದು ಮಾಜಿ ಸಂಸದ ಮುದ್ದಾ ಹನುಮೇಗೌಡ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಸ್ಪರ್ಧಿಸಬೇಕೆಂಬ ಜನರ ಭಾವನೆಗಳನ್ನು ನಮ್ಮ ಪಕ್ಷ ಪರಿಗಣಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಈ ಹಿಂದೆ ಒಮ್ಮೆ ಡಿಕೆಶಿ ಅವರನ್ನ ಭೇಟಿಯಾಗಿದ್ದು ನಿಜ, ಆದರೆ ಅಂತಹ ಯಾವುದೇ ರೀತಿಯ ಪಕ್ಷ ಬದಲಾವಣೆ ಮಾಡುವ ತೀರ್ಮಾನಕ್ಕೆ ಬಂದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಬಿಜೆಪಿ ಪಕ್ಷದ ಹೈಕಮಾಂಡ್ ಹಾಗೂ ಪ್ರಮುಖ ನಾಯಕರನ್ನ ಈಗಾಗಲೇ ಭೇಟಿಯಾಗಿ ಬಂದಿದ್ದು, ನನ್ನ ಭಾವನೆಗಳನ್ನು ಕೂಡ ಅವರಿಗೆ ತಿಳಿಸಿದ್ದೀನಿ, ಅವರ ತೀರ್ಮಾನಕ್ಕೆ ಬದ್ಧನಾಗಿರುತ್ತೇನೆ ಎಂದು ಹೇಳಿದರು. ಈಗಲೂ ಕೂಡ ನಾನು ಒಂದು ಸ್ಟ್ಯಾಂಡ್ ನಂದೇನಿದೆ ಅಂದರೆ, ನಾನು ನಿಮಗೂ ಗೊತ್ತಿದೆ, ಎಲ್ಲ ನೋಡ್ತಾ ಇರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀರಿ, ಡೇ ಇನ್ ಅಂಡ್ ಡೇ ಔಟ್ ನಾನು ಐ ಆಮ್ ಮೂವಿಂಗ್ ಅರೌಂಡ್ ಮೈ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. ನನಗೆ ಒಂದು ರೀತಿಯಲ್ಲಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತುಮಕೂರು ಲೋಕಸಭೆ, ಅಲ್ಲಿ ಜನಗಳು ಅವರ ಇದನ್ನ ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವರ ಇದಕ್ಕೆ ಆದಷ್ಟು ಕೂಡ ಸಂಪರ್ಕನ ಬಹಳ ನಿಕಟವಾಗಿ ಇಟ್ಕೊಂಡಿದ್ದೀನಿ. ನಾನು ದಿನನಿತ್ಯ ನಾನು ಪ್ರವಾಸನ ಕೂಡ ಮಾಡ್ತೀನಿ. ನಾನು ಎಲ್ಲೆಲ್ಲಿ ನಾನು ಹೋಗ್ತಾ ಇದ್ದೀನಿ ಮತ್ತೆ ನನ್ನ ಜೊತೆಯಲ್ಲಿ ಸಂಪರ್ಕ ಇದೆ. ಇಲ್ಲಿ ಒಂದು ಪದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜಾತಿ ಮತ್ತೆ ಪಕ್ಷವನ್ನು ಮೀರಿ ಇವತ್ತು ಮುದ್ದನ್ಮೇಗೌಡ ತುಮಕೂರಿನ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಅನ್ನೋದನ್ನ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೊಂದು ಸ್ವಲ್ಪ ನಾನು ಒಂದಿಷ್ಟು ಎಕ್ಸಾಗ್ರೇಷನ್ ಅಂತ ನೀವು ಅನ್ಕೊಂಡ್ರು ಚಿಂತೆ ಇಲ್ಲ, ಇದನ್ನ ಹೀಗೆ ಕನ್ವೆ ಮಾಡ್ಬೇಕು ನಾನು ಅನಿವಾರ್ಯ. ಸೊ ಇದು ಜಾತಿ ಮತ್ತೆ ಪಕ್ಷವನ್ನ ಮೀರಿ ಮುದ್ದನ್ಮೇಗೌಡ ಶುಡ್ ಕಂಟೆಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಅನ್ನೋ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಹೀಗಾಗಿ ಏನಾಗಿದೆ, ನನಗೂ ಕೂಡ ಇನ್ನೂ ನಮ್ಮ ಸಾರ್ವಜನಿಕ ಜೀವನ ಇನ್ನೂ ಅಂತ್ಯ ಆಗಿಲ್ಲ, ನಾವು ಇನ್ನೂ ಏನಾದ್ರೂ ಕೂಡ ಈ ಜಿಲ್ಲೆ ಜನಗಳಿಗೆ ಕೊಡಬೇಕು, ನಮ್ಮ ಕೊಡುಗೆ ಇದ್ದೇ ಇದೆ ಅಂತ ಅನ್ನೋದಕ್ಕೋಸ್ಕರ ನಾನು ಇವೆಲ್ಲ ವಿಚಾರಗಳನ್ನ ಕ್ರೋಢೀಕರಿಸಿ ನಮ್ಮ ಪಕ್ಷದ ವರಿಷ್ಠರಿಗೆ ಗಮನಕ್ಕೂ ಕೂಡ ತಂದಿದ್ದೀನಿ. ಈ ರೀತಿ ಒಂದು ಜನ ಈ ತರದ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ, ನೀವು ಕೂಡ ಅದರ ಬಗ್ಗೆ ತಿಳ್ಕೊಳ್ಳಿ ಏನಿದೆ ಅಂತ. ಅದು ಕರೆಕ್ಟ್ ಆಗಿತ್ತು ಅಂತಂದ್ರೆ ನನಗೆ ಅವಕಾಶವನ್ನ ಮಾಡಿಕೊಡಿ, ನಾನು ಖಂಡಿತವಾಗಿ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಇದಿಷ್ಟೇನೆ. ನಾನು ಒಂದು ನಿಮಿಷ, ನೀವು ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ಳೋ ಅಷ್ಟು ದೊಡ್ಡ ಲೀಡರ್ ಏನಲ್ಲ. ನಾನು ತುಮಕೂರಿನಲ್ಲಿ ಒಂದ್ಸರಿ MP ಆಗಿದ್ದೆ, ಇಲ್ಲಿ ಜನಗಳದ್ದು ಭಾವನೆ ಇದೆ, ಅದಕ್ಕೋಸ್ಕರ ಇಲ್ಲಿ ಕೊಡಿ ಅಂತ ಹೇಳಿದ್ದೀನಿ.